ಕಾಂಗ್ರೆಸ್ ನಾಯಕರು ಸೋತಲ್ಲೆಲ್ಲ ಮತಯಂತ್ರ ಹಾಳಾಗಿದೆ ಅಂತ ಆರೋಪಿಸುತ್ತಾರೆ. ಆದರೆ ಅವರು ಗೆದ್ದ ಕಡೆಯಲ್ಲಿ ಮತಯಂತ್ರ ಸರಿಯಾಗಿರುತ್ತೆ. ಸಿದ್ದರಾಮಯ್ಯ ಗೆದ್ದಾಗ ಮತಯಂತ್ರ ಸರಿಯಾಗಿಯೇ ಇರುತ್ತೆ, ಸೋತಾಗ ಮಾತ್ರ ಹಾಳಾಗಿದೆ ಎನ್ನುವ ಆರೋಪಗಳು ಹುಟ್ಟಿಕೊಳ್ಳುತ್ತೆ. ಮತಯಂತ್ರ ಕೆಟ್ಟಿಲ್ಲ, ಆರೋಪಿಸುವವರ ಮನಸ್ಸು ಕೆಟ್ಟಿದೆ ಅಂತ ರಾಜ್ಯ ಮುಜರಾಯಿ ಹಾಗೂ ಮೀನುಗಾರಿಕೆ ಇಲಾಖೆ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಲೇವಡಿ ಮಾಡಿದ್ದಾರೆ. ಕುಂದಾಪುರದ ಮಿನಿ ವಿಧಾನಸೌಧಕ್ಕೆ ಭೇಟಿ ನೀಡಿದ ಅವರು ಸಾರ್ವಜನಿಕರ ಅಹವಾಲು ಸ್ವೀಕರಿಸಿದ ಬಳಿಕ ಮತಯಂತ್ರಗಳ ಕುರಿತು ವಿಪಕ್ಷಗಳ ಆರೋಪದ ಬಗ್ಗೆ ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ಉತ್ತರಿಸಿದರು. ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಗೆ ಅಧ್ಯಕ್ಷರ ಆಯ್ಕೆ ಮಾಡುವಲ್ಲಿ ಯಾವುದೇ ಗೊಂದಲವಿಲ್ಲ. ಸಮಿತಿಗೆ ಆಕಾಂಕ್ಷಿಯಾಗಿ ಬಂದಿದ್ದ ಅಂದಾಜು 150 ಅರ್ಜಿಗಳಲ್ಲಿ 9 ಅರ್ಜಿದಾರರನ್ನು ಆಯ್ಕೆ ಮಾಡಿ ಸಮಿತಿಗೆ ನೇಮಕ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಶೀಘ್ರದಲ್ಲೇ ನೂತನ ಅಧ್ಯಕ್ಷರ ಆಯ್ಕೆ ನಡೆಯಲಿದೆ ಅಂತ ಹೇಳಿದರು. ದೇವಳದಲ್ಲಿ ವ್ಯವಸ್ಥಾಪನಾ ಸಮಿತಿಯನ್ನು ರಚನೆ ಮಾಡುವುದನ್ನು ಮಾಡಲಾಗಿದೆ. ವ್ಯವಸ್ಥಾಪನಾ ಸಮಿತಿಯ 9 ಜನ ಸದಸ್ಯರನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆ ಮುಗಿದಿದೆ. ಆ 9 ಜನ ಒಬ್ಬ ಅಧ್ಯಕ್ಷರನ್ನು ವ್ಯವಸ್ಥಾಪನಾ ಸಮಿತಿಯಿಂದ ಅಧ್ಯಕ್ಷರನ್ನು ಆಯ್ಕೆ ಮಾಡಿಕೊಳ್ಳುವ ಪ್ರಕ್ರಿಯೆ ಮಾತ್ರ ಬಾಕಿ ಇದೆ. ಸದ್ಯದಲ್ಲಿ ಅದನ್ನು ಮಾಡಲಾಗಿದೆ. ಇದರಲ್ಲಿ ಯಾವುದೇ ಗೊಂದಲಗಳಿಲ್ಲ ಅಂತ ಹೇಳಿದ್ರೆ ಸಾರ್ವಜನಿಕ ವಲಯದಲ್ಲಿ ಯಾವ ಗೊಂದಲವೂ ಇಲ್ಲ. ವ್ಯವಸ್ಥೆಯ ಪ್ರಕಾರ ಆಡಳಿತಾತ್ಮಕವಾದ ದೃಷ್ಟಿಯಿಂದ ವ್ಯವಸ್ಥಾಪನಾ ಸಮಿತಿ ರಚನೆ ಮಾಡಬೇಕು ಅನ್ನುವ ಕಾರಣಕ್ಕೆ 150ಕ್ಕೂ ಜನ ಅರ್ಜಿಯನ್ನು ಕೊಟ್ಟಿರ್ತಾರೆ. ಸರ್ಕಾರದಲ್ಲಿ 9 ಜನರನ್ನು ಆಯ್ಕೆ ಮಾಡಿ ನಾಮನಿರ್ದೇಶನ ಮಾಡುವಂಥ ಸಂಪ್ರದಾಯಗಳಿದೆ. 9 ಜನರ ನಾಮನಿರ್ದೇಶನಗಳು ಆಗಿರುತ್ತೆ. ಈಗ ನಿಯಮ ಪ್ರಕಾರ 9 ಜನರಲ್ಲಿ ಒಬ್ಬ ವ್ಯಕ್ತಿಯನ್ನು ಆಡಳಿತ ಮಂಡಳಿ ಅಧ್ಯಕ್ಷನಾಗಿ ನಿಯೋಜನೆ ಮಾಡಬೇಕಾದದ್ದು ಅಲ್ಲಿರುವಂಥ ಪ್ರಕ್ರಿಯೆಯಲ್ಲಿ ಉಳಿದಿರುವಂಥ ಭಾಗ. ಸದ್ಯದಲ್ಲಿ ಅದನ್ನು ಮಾಡಿ ಪೂರ್ಣಗೊಳಿಸಲಾಗುತ್ತೆ. ಆಂಟಿಜೆನ್ ಕಿಟ್ ಮೂಲಕ ಪರೀಕ್ಷೆ ನಡೆಸಲು ಆರೋಗ್ಯ ಇಲಾಖೆ ಒಪ್ಪದೇ ಇರುವ ಕಾರಣದಿಂದ ಲ್ಯಾಬ್ ಪರೀಕ್ಷೆಯ ಮೂಲಕವೇ ಕೊರೋನಾ ಪರೀಕ್ಷೆ ನಡೀತಾ ಇದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಸೇರಿದಂತೆ ಆರೋಗ್ಯ ಇಲಾಖೆಯ ಅಡಿಯಲ್ಲಿ ಆಸ್ಪತ್ರೆಗಳಲ್ಲಿ ಕೊರೋನಾ ಪರೀಕ್ಷೆ ನಡೆಸಲು ಕ್ರಮ ಕೈಗೊಳ್ಳಲಾಗಿದೆ. ಯಾವುದೇ ಕೇಂದ್ರಗಳಲ್ಲಿ ವ್ಯವಸ್ಥೆಯ ಲೋಪದ ಬಗ್ಗೆ ದೂರು ಬಂದಲ್ಲಿ ಸಮೀಪದ ಆರೋಗ್ಯ ಶಿಬಿರ ಹಾಗೂ ಕೇಂದ್ರಗಳಲ್ಲಿ ಪರೀಕ್ಷೆಗೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಸಚಿವ ಕೋಟ ಹೇಳಿದರು. ಆಂಟಿಜೆನ್ ಕಿಟ್ ಮೂಲಕ ಮಾಡಬೇಕು ಅನ್ನುವಂಥದ್ದನ್ನು ಆರೋಗ್ಯ ಇಲಾಖೆ ಒಪ್ಪಿಲ್ಲ. ಹಾಗಾಗಿ ಸಾಂಪ್ರದಾಯಿಕವಾಗಿ ಲ್ಯಾಬ್ ಟೆಸ್ಟ್ ಅಂತ ಏನು ಮಾಡ್ತೇವೆ ಅದನ್ನೇ ಮಾಡಬೇಕಾಗುತ್ತೆ. ಹಾಗಾಗಿ ಆಂಟಿಜೆನ್ ಕಿಟ್ಗಳ ಯಾಕೆ ಇಲ್ಲಿ ಸರಬರಾಜಿಲ್ಲ ಅನ್ನುವಂಥ ಪ್ರಶ್ನೆಗಳು ಬರೋದಿಲ್ಲ. ಆಂಟಿಜೆನ್ ಕಿಟ್ಟಲ್ಲಿ ಮಾಡ್ತೇವೆ, ಲ್ಯಾಬ್ ಟೆಸ್ಟನ್ನೇ ಮಾಡ್ತೇವೆ. ಬೈಂದೂರು ತಾಲೂಕು ಪಂಚಾಯತ್ ಅಧ್ಯಕ್ಷ ಮಹೇಂದ್ರ ಪೂಜಾರಿ, ತಾಲೂಕು ಪಂಚಾಯತ್ ಸದಸ್ಯ ಕರುಣ್ ಪೂಜಾರಿ, ಪ್ರಮುಖರಾದ ಸುಧೀರ್ ಕೆಎಸ್, ಮಹೇಶ್ ಪೂಜಾರಿ, ಹಟ್ಟಿಕುದ್ರು ಮತ್ತಿತರರು ಈ ವೇಳೆ ಜೊತೆಗಿದ್ರು.